ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ವಿಶೇಷಣಗಳನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಪರಿಪೂರ್ಣ ವರ್ತಮಾನ ಕಾಲವನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ನಾವು ಸಾಮಾನ್ಯ ಭೂತಕಾಲದಲ್ಲಿ ಕ್ರಿಯಾಪದ ರಚನೆಗಳನ್ನು ಹೇಗೆ ಮಾಡಿದ್ದೇವೆಂದು ನಿಮಗೆ ನೆನಪಿರಬಹುದು. ಪರಿಪೂರ್ಣ ವರ್ತಮಾನ ಕಾಲದಲ್ಲಿ ಕೂಡ ನಾವು ಅದೇ ನಿಯಮವನ್ನು ಸ್ವಲ್ಪ ವ್ಯತ್ಯಾಸದೊಂದಿಗೆ ಅನುಸರಿಸುತ್ತೇವೆ. ಪರಿಪೂರ್ಣ ವರ್ತಮಾನ ಕಾಲದಲ್ಲಿ ಕ್ರಿಯಾಪದ ರಚನೆ ಮಾಡಲು ನಾವು ಭೂತಕಾಲದ ಕ್ರಿಯಾನ್ಯೂನಕ್ಕೆ ದು ಪ್ರತ್ಯಯವನ್ನು ಸೇರಿಸಿ ನಂತರ ಆಖ್ಯಾತ ಪ್ರತ್ಯಯ ಅಥವಾ ಪರ್ಸನಲ್ ಎಂಡಿಂಗನ್ನು ಸೇರಿಸಬೇಕು. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ಮೊದಲಿಗೆ ನಾವು ಪರಿಪೂರ್ಣ ವರ್ತಮಾನ ಕಾಲದ ಆಖ್ಯಾತ ಪ್ರತ್ಯಯಗಳನ್ನು ನೋಡುವ. ನಾವು ಸಾಮಾನ್ಯ ಭೂತಕಾಲದಲ್ಲಿ ಉಪಯೋಗಿಸಿದ ಆಖ್ಯಾತ ಪ್ರತ್ಯಯಗಳನ್ನೇ ಪರಿಪೂರ್ಣ ವರ್ತಮಾನ ಕಾಲಕ್ಕೂ ಉಪಯೋಗಿಸಲಾಗುತ್ತದೆ. ಉತ್ತಮ ಪುರುಷ ಏಕವಚನ ಯಾನು, ಪರ್ಸನಲ್ ಎಂಡಿಂಗ್ ಎ. ಮಧ್ಯಮ ಪುರುಷ ಏಕವಚನ ಇ, ಪರ್ಸನಲ್ ಎಂಡಿಂಗ್ ಅ. ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಆಯೆ ಅಥವಾ ಎಂಬೆ, ಪರ್ಸನಲ್ ಎಂಡಿಂಗ್ ಎ. ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ಆಲು ಅಥವಾ ಮೋಲು, ಪರ್ಸನಲ್ ಎಂಡಿಂಗ್ ಅಲ್. ಪ್ರಥಮ ಪುರುಷ ನಪುಂಸಕ ಏಕವಚನ ಔ ಅಥವಾ ಒಂದು, ಪರ್ಸನಲ್ ಎಂಡಿಂಗ್ ಡ್. ಉತ್ತಮ ಪುರುಷ ಬಹುವಚನ ನಮ ಅಥವಾ ಎಂಕುಲು, ಪರ್ಸನಲ್ ಎಂಡಿಂಗ್ ಅ. ಮಧ್ಯಮ ಪುರುಷ ಬಹುವಚನ ನಿಕುಲು ಅಥವಾ ಈರ್, ಪರ್ಸನಲ್ ಎಂಡಿಂಗ್ ಅರ್. ಪ್ರಥಮ ಪುರುಷ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಬಹುವಚನ ಅಕ್ಕುಲು ಮುಕ್ಕುಲು ಆರು ಅಥವಾ ಮೇರ್, ಪರ್ಸನಲ್ ಎಂಡಿಂಗ್ ಎರ್. ಪ್ರಥಮ ಪುರುಷ ನಪುಂಸಕ ಬಹುವಚನ ಐಕುಲು ಅಥವಾ ನೈಕುಲು, ಪರ್ಸನಲ್ ಎಂಡಿಂಗ್ ಆ. ಸರಿ, ಈಗ ನಾವು ಪರಿಪೂರ್ಣ ವರ್ತಮಾನ ಕಾಲದಲ್ಲಿ ಕೆಲವು ಕ್ರಿಯಾಪದಗಳನ್ನು ರಚಿಸುವ. ನಾವು ಈಗಾಗಲೇ ಕಲಿತಿರುವ ಹಾಗೆ ತುಳುವಿನಲ್ಲಿ ಸಾಮಾನ್ಯ ಭೂತಕಾಲದಲ್ಲಿ 3 ರೀತಿಯ ಕ್ರಿಯಾರಚನೆಗಳಿವೆ. ಮೊದಲನೇದು ಪೂಕಾರಾಂತ ಕ್ರಿಯಾಧಾತುಗಳು, ಎರಡನೇದು ನುಕಾರಾಂತ ಕ್ರಿಯಾಧಾತುಗಳು ಮತ್ತು ಮೂರನೇದು ಉಳಿದೆಲ್ಲ ಕ್ರಿಯಾಧಾತುಗಳು. ಸಾಮಾನ್ಯ ಭೂತಕಾಲದ ಕ್ರಿಯಾಪದದಿಂದ ಆಖ್ಯಾತ ಪ್ರತ್ಯಯವನ್ನು ತೆಗೆದರೆ ನಮಗೆ ಭೂತಕಾಲದ ಕ್ರಿಯಾನ್ಯೂನ ಸಿಗುತ್ತದೆ. ಮೊದಲಿಗೆ ನಾವು ಪೂಕಾರಾಂತ ಕ್ರಿಯಾಧಾತುಗಳನ್ನು ನೋಡುವ. ಪೂಕಾರಾಂತ ಕ್ರಿಯಾಧಾತುಗಳಿಗೆ ಭೂತಕಾಲದ ಕ್ರಿಯಾನ್ಯೂನ ರಚಿಸಲು ಕೊನೆಯಲ್ಲಿರುವ ಪೂ ಅಕ್ಷರವನ್ನು ತೆಗೆದು ತು ಅಕ್ಷರವನ್ನು ಸೇರಿಸಬೇಕು. ಉದಾಹರಣೆಗೆ ಮಲ್ಪು ಅಂದರೆ ಮಾಡು. ಮಲ್ಪು ಎಂಬುದು ಸಾಮಾನ್ಯ ಭೂತಕಾಲದಲ್ಲಿ ಮಲ್ತು ಅಂತ ಬದಲಾಗುತ್ತದೆ. ಈಗ ಪರಿಪೂರ್ಣ ವರ್ತಮಾನ ಕಾಲದ ಕ್ರಿಯಾರಚನೆ ಮಾಡಲು ನಾವು ಭೂತಕಾಲದ ಕ್ರಿಯಾನ್ಯೂನಕ್ಕೆ ದು ಪ್ರತ್ಯಯ ಸೇರಿಸಿ ನಂತರ ಆಖ್ಯಾತ ಪ್ರತ್ಯಯ ಸೇರಿಸಬೇಕು. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ಮಲ್ತು ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಎ. ಮಲ್ತು ಪ್ಲಸ್ ದು ಪ್ಲಸ್ ಎ ಮಲ್ತದೆ, ಅಂದರೆ ನಾನು ಮಾಡಿದ್ದೇನೆ. ಸಾಮಾನ್ಯವಾಗಿ ಮಾತನಾಡುವ ತುಳುವಿನಲ್ಲಿ ಮಲ್ತದೆ ಅಥವಾ ಮಲ್ದೆ ಎಂದು ಉಚ್ಚರಿಸಲಾಗುತ್ತದೆ. ಯಾನು ಮಲ್ತದೆ, ನಾನು ಮಾಡಿದ್ದೇನೆ. ಈ ಮಲ್ತದ, ನೀನು ಮಾಡಿದ್ದೀಯಾ. ಆಯೆ ಅಥವಾ ಎಂಬೆ ಮಲ್ತದೆ, ಅವನು ಮಾಡಿದ್ದಾನೆ. ಆಲು ಅಥವಾ ಮೋಲು ಮಲ್ತದಲ್, ಅವಳು ಮಾಡಿದ್ದಾಳೆ. ಅವು ಅಥವಾ ಒಂದು ಮಲ್ತದಂಡು, ಅದು ಮಾಡಿದೆ. ನಮ ಅಥವಾ ಎಂಕುಲು ಮಲ್ತದ, ನಾವು ಮಾಡಿದ್ದೇವೆ. ನಿಕುಲು ಅಥವಾ ಈರ್ ಮಲ್ತದರ್, ನೀವು ಮಾಡಿದ್ದೀರಿ. ಅಕುಲು ಮುಕ್ಕುಲು ಆರು ಅಥವಾ ಮೇರ್ ಮಲ್ತದೆರ್, ಅವರು ಮಾಡಿದ್ದಾರೆ. ಐಕುಲು ಅಥವಾ ನೇಕುಲು ಮಲ್ತದ, ಅವು ಅಥವಾ ಇವು ಮಾಡಿವೆ. ಸರಿ, ಇನ್ನೊಂದು ಉದಾಹರಣೆಯನ್ನು ನೋಡುವ. ಕಲ್ಪು ಅಂದರೆ ಕಲಿ. ಕಲ್ಪು ಎಂಬುದು ಸಾಮಾನ್ಯ ಭೂತಕಾಲದಲ್ಲಿ ಕಲ್ತು ಎಂದು ಬದಲಾಗುತ್ತದೆ. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಎ. ಕಲ್ತು ಪ್ಲಸ್ ದು ಪ್ಲಸ್ ಎ ಕಲ್ತದೆ, ನಾನು ಕಲಿತಿದ್ದೇನೆ. ಸಾಮಾನ್ಯವಾಗಿ ಮಾತನಾಡುವ ತುಳುವಿನಲ್ಲಿ ಇದನ್ನು ಕಲ್ತದೆ ಅಥವಾ ಕಲ್ದೆ ಎಂದು ಉಚ್ಚರಿಸಲಾಗುತ್ತದೆ. ಸರಿ, ಈಗ ಎರಡನೆಯದು ನುಕಾರಾಂತ ಕ್ರಿಯಾಧಾತುಗಳಿಗೆ ಭೂತಕಾಲದ ಕ್ರಿಯಾನ್ಯೂನ ರಚಿಸಲು ಕ್ರಿಯಾಧಾತುವಿಗೆ ಡು ಪ್ರತ್ಯಯ ಸೇರಿಸಬೇಕು. ಉದಾಹರಣೆಗೆ
ಕೇಣು ಅಂದರೆ ಕೇಳು. ಕೇನು ಪ್ಲಸ್ ಡು ಕೇಂಡು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ಕೇಂಡು ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಎ. ಕೇಂಡು ಪ್ಲಸ್ ದು ಪ್ಲಸ್ ಎ ಕೇಂಡದೆ, ನಾನು ಕೇಳಿದ್ದೇನೆ. ಮಾತನಾಡುವ ತುಳುವಿನಲ್ಲಿ ಇದನ್ನು ಕೇಂದೆ ಎಂದು ಉಚ್ಚರಿಸಲಾಗುತ್ತದೆ. ಗಮನಿಸಿ, ಕೇಂಡೆ ಅಂದರೆ ಕೇಳಿದೆನು, ಇದು ಸಾಮಾನ್ಯ ಭೂತಕಾಲದಲ್ಲಿದೆ. ಕೇಂದೆ ಅಂದರೆ ಕೇಳಿದ್ದೇನೆ, ಇದು ಪರಿಪೂರ್ಣ ವರ್ತಮಾನ ಕಾಲದಲ್ಲಿದೆ. ಯಾನು ಕೇಂದೆ, ನಾನು ಕೇಳಿದ್ದೇನೆ. ಈ ಕೇಂದ, ನೀನು ಕೇಳಿದ್ದೀಯಾ. ಆಯೆ ಅಥವಾ ಎಂಬೆ ಕೇಂದೆ, ಅವನು ಕೇಳಿದ್ದಾನೆ. ಆಲು ಅಥವಾ ಮೋಲು ಕೇಂದಲ್, ಅವಳು ಕೇಳಿದ್ದಾಳೆ. ಅವು ಅಥವಾ ಒಂದು ಕೇಂದಂಡು, ಅದು ಕೇಳಿದೆ. ನಮ ಅಥವಾ ಎಂಕುಲು ಕೇಂದ, ನಾವು ಕೇಳಿದ್ದೇವೆ. ನಿಕ್ಕುಲು ಅಥವಾ ಈರ್ ಕೇಂದರ್, ನೀವು ಕೇಳಿದ್ದೀರಿ. ಅಕ್ಕುಲು ಮುಕ್ಕುಲು ಆರು ಅಥವಾ ಮೇರ್ ಕೇಂದೇರ್, ಅವರು ಕೇಳಿದ್ದಾರೆ. ಐಕುಲು ಅಥವಾ ನೈಕುಲು ಕೇಂದ, ಅವು ಅಥವಾ ಇವು ಕೇಳಿವೆ. ಸರಿ, ಇನ್ನೊಂದು ಉದಾಹರಣೆ ನೋಡುವ. ತಿನ್ನು ಅಂದರೆ ತಿನ್ನು. ತಿನ್ನು ಪ್ಲಸ್ ಡು ತಿಂಡು, ಇದು ಭೂತಕಾಲದ ಕ್ರಿಯಾನ್ಯೂನ. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಎ. ತಿಂಡು ಪ್ಲಸ್ ದು ಪ್ಲಸ್ ಎ ತಿಂಡದೆ ಅಂದರೆ ತಿಂದಿದ್ದೇನೆ. ಮಾತನಾಡುವ ತುಳುವಿನಲ್ಲಿ ತಿಂಡದೆ ಎಂಬುದು ತಿಂತೆ ಎಂದು ಬದಲಾಗಿದೆ. ತಿನ್ನು ಎಂಬುದು ಕ್ಲಾಸ್ ಎಗೆ ಸೇರಿದ ಕ್ರಿಯಾಧಾತು. ಆದ್ದರಿಂದ ಕೊನೆಯಲ್ಲಿರುವ ದ ಅಕ್ಷರವು ತ ಅಕ್ಷರಕ್ಕೆ ಬದಲಾಗಿದೆ. ಯಾನು ತಿಂತೆ, ನಾನು ತಿಂದಿದ್ದೇನೆ. ಈ ತಿಂತ, ನೀನು ತಿಂದಿದ್ದೀಯಾ. ಆಯೆ ಅಥವಾ ಎಂಬೆ ತಿಂತೆ, ಅವನು ತಿಂದಿದ್ದಾನೆ. ಆಳು ಅಥವಾ ಮೋಲು ತಿಂತಲ್, ಅವಳು ತಿಂದಿದ್ದಾಳೆ. ಅವು ಅಥವಾ ಒಂದು ತಿಂತಂಡು, ಅದು ತಿಂದಿದೆ. ನಮ ಅಥವಾ ಎಂಕುಲು ತಿಂತ, ನಾವು ತಿಂದಿದ್ದೇವೆ. ನಿಕ್ಕುಲು ಅಥವಾ ಈರು ತಿಂತರ್, ನೀವು ತಿಂದಿದ್ದೀರಿ. ಅಕ್ಕುಲು ಮುಕ್ಕುಲು ಆರು ಅಥವಾ ಮೇರು ತಿಂತೇರ್, ಅವರು ತಿಂದಿದ್ದಾರೆ. ಐಕುಲು ಅಥವಾ ನೈಕುಲು ತಿಂತ, ಅವು ಅಥವಾ ಇವು ತಿಂದಿವೆ. ಸರಿ, ಮೂರನೇದು ಉಳಿದ ಎಲ್ಲ ಕ್ರಿಯಾಧಾತುಗಳು. ಉಳಿದ ಎಲ್ಲ ಕ್ರಿಯಾಧಾತುಗಳಿಗೆ ಭೂತಕಾಲದ ಕ್ರಿಯಾನ್ಯೂನ ರಚಿಸಲು ಕ್ರಿಯಾಧಾತುವಿಗೆ ಈ ಪ್ರತ್ಯಯ ಸೇರಿಸಬೇಕು. ಉದಾಹರಣೆಗೆ, ಬೂರು ಅಂದರೆ ಬೀಳು. ಬೂರು ಪ್ಲಸ್ ಇ ಬೂರಿ, ಇದು ಭೂತಕಾಲದ ಕ್ರಿಯಾನ್ಯೂನ. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ದು ಪ್ರತ್ಯಯವನ್ನು ಸೇರಿಸುವಾಗ ಕೊನೆಯಲ್ಲಿರುವ ಈ ಸ್ವರವನ್ನು ಉಚ್ಚರಿಸಲಾಗುವುದಿಲ್ಲ. ಬೂರು ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಎ. ಬೂರು ಪ್ಲಸ್ ದು ಪ್ಲಸ್ ಎ ಬೂರ್ದೆ, ಬಿದ್ದಿದ್ದೇನೆ. ಯಾನು ಬೂರ್ದೆ, ನಾನು ಬಿದ್ದಿದ್ದೇನೆ. ಆಯೆ ಅಥವಾ ಎಂಬೆ ಬೂರ್ದೆ, ಅವನು ಬಿದ್ದಿದ್ದಾನೆ. ಆಲು ಅಥವಾ ಮೋಲು ಬೂರ್ದಲ್, ಅವಳು ಬಿದ್ದಿದ್ದಾಳೆ. ಅವು ಅಥವಾ ಒಂದು ಬೂರ್ದಂಡು, ಅದು ಬಿದ್ದಿದೆ. ನಮ ಅಥವಾ ಎಂಕುಲು ಬೂರ್ದ, ನಾವು ಬಿದ್ದಿದ್ದೇವೆ. ನಿಕ್ಕುಲು ಅಥವಾ ಈರು ಬೂರ್ದರ್, ನೀವು ಬಿದ್ದಿದ್ದೀರಿ. ಅಕ್ಕುಲು ಮುಕ್ಕುಲು ಆರು ಅಥವಾ ಮೇರು ಬೂರ್ದೇರ್, ಅವರು ಬಿದ್ದಿದ್ದಾರೆ. ಐಕುಲು ಅಥವಾ ನೈಕುಲು ಬೂರ್ದ, ಅವು ಬಿದ್ದಿವೆ. ಸರಿ, ಇನ್ನೊಂದು ಉದಾಹರಣೆ ನೋಡುವ. ತು ಅಂದರೆ ನೋಡು. ತು ಪ್ಲಸ್ ಇ ತು ಇ, ಇದು ಭೂತಕಾಲದ ಕ್ರಿಯಾನ್ಯೂನ. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ದು ಪ್ರತ್ಯಯವನ್ನು ಸೇರಿಸುವಾಗ ಕೊನೆಯಲ್ಲಿರುವ ಈ ಸ್ವರವನ್ನು ಉಚ್ಚರಿಸಲಾಗುವುದಿಲ್ಲ. ತು ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಎ. ತು ಪ್ಲಸ್ ದು ಪ್ಲಸ್ ಎ ತೂತೆ, ನೋಡಿದ್ದೇನೆ. ಇದು ಕೂಡ ಕ್ಲಾಸ್ ಎಗೆ ಸೇರಿದ ಕ್ರಿಯಾಧಾತು. ಆದ್ದರಿಂದ ಕೊನೆಯಲ್ಲಿರುವ ದ ಅಕ್ಷರವು ತ ಅಕ್ಷರಕ್ಕೆ ಬದಲಾಗಿದೆ. ಯಾನು ತೂತೆ, ನಾನು ನೋಡಿದ್ದೇನೆ. ಈ ತೂತ, ನೀನು ನೋಡಿದ್ದೀಯಾ. ಆಯೆ ಅಥವಾ ಎಂಬೆ ತೂತೆ, ಅವನು ಅಥವಾ ಇವನು ನೋಡಿದ್ದಾನೆ. ಆಲು ಅಥವಾ ಮೋಲು ತೂತಲ್, ಅವಳು ಅಥವಾ ಇವಳು ನೋಡಿದ್ದಾಳೆ. ಅವು ಅಥವಾ ಒಂದು ತೂತುಂಡು, ಅದು ಅಥವಾ ಇದು ನೋಡಿದೆ. ನಮ ಅಥವಾ ಎಂಕುಲು ತೂತ, ನಾವು ನೋಡಿದ್ದೇವೆ. ನಿಕ್ಕುಲು ಅಥವಾ ಈರು ತೂತರ್, ನೀವು ನೋಡಿದ್ದೀರಿ.
ಅಕುಲು ಮೊಕುಲು ಆರು ಅಥವಾ ಮೇರು ತೂತೇರ್ ಅವರು ಅಥವಾ ಇವರು ನೋಡಿದ್ದಾರೆ. ಐಕುಲು ಅಥವಾ ನೈಕುಲು ತೂತ ಅವು ಅಥವಾ ಇವು ನೋಡಿವೆ. ಮಾತನಾಡುವ ತುಳುವಿನಲ್ಲಿ ಪರಿಪೂರ್ಣ ವರ್ತಮಾನ ಕಾಲದ ಕ್ರಿಯಾಪದ ರಚನೆಗಳನ್ನು ಅದರ ಮೂಲ ರೂಪದಿಂದ ವಿಭಿನ್ನವಾಗಿ ಉಚ್ಚರಿಸಲಾಗುತ್ತದೆ. ಆದ್ದರಿಂದ ಕೆಲವರಿಗೆ ಸ್ವಲ್ಪ ಗೊಂದಲ ಆಗಬಹುದು. ಉಚ್ಚಾರಣೆಯಲ್ಲಿ 2 ಪ್ರಮುಖ ಬದಲಾವಣೆಗಳಿವೆ. ಮೊದಲನೆಯದು ಬತ್ತದೆ ಎಂಬುದನ್ನು ಬೈದೆ ಅಂತ ಉಚ್ಚರಿಸಲಾಗುತ್ತದೆ. ಬರು ಅಂದರೆ ಬರು. ಬತ್ತು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ದು ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನ್ ಎಂಬುದರ ಆಖ್ಯಾತ ಪ್ರತ್ಯಯ ಎ. ಬತ್ತು ಪ್ಲಸ್ ದು ಪ್ಲಸ್ ಎ ಬತ್ತದೆ ಅಂದರೆ ಬಂದಿದ್ದೇನೆ. ಆದರೆ ಮಾತನಾಡುವ ತುಳುವಿನಲ್ಲಿ ಇದನ್ನು ಹೆಚ್ಚಾಗಿ ಬೈದೆ ಎಂದೇ ಉಚ್ಚರಿಸಲಾಗುತ್ತದೆ. ಪರಿಪೂರ್ಣ ವರ್ತಮಾನ ಕಾಲದಲ್ಲಿ ಬತ್ತದೆ ಎಂಬ ಕ್ರಿಯಾಪದವನ್ನು ಹೋಲುವ ಇತರ ಕ್ರಿಯಾಪದಗಳನ್ನು ಕೂಡ ಇದೇ ರೀತಿ ಉಚ್ಚರಿಸಲಾಗುತ್ತದೆ. ಉದಾಹರಣೆಗೆ ಲೆಪ್ಪು ಅಂದರೆ ಕರೆ. ಲೆತ್ತು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಲೆತ್ತು ಪ್ಲಸ್ ದು ಪ್ಲಸ್ ಎ ಲೆತ್ತದೆ. ಇದನ್ನು ಲೈದೆ ಎಂದು ಉಚ್ಚರಿಸಲಾಗುತ್ತದೆ, ಅಂದರೆ ಕರೆದಿದ್ದೇನೆ. ಜೆಪ್ಪು ಅಂದರೆ ಮಲಗು. ಜೆತ್ತು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಜೆತ್ತು ಪ್ಲಸ್ ದು ಪ್ಲಸ್ ಎ ಜೆತ್ತದೆ. ಇದನ್ನು ಜೈದೆ ಎಂದು ಉಚ್ಚರಿಸಲಾಗುತ್ತದೆ, ಅಂದರೆ ಮಲಗಿದ್ದೇನೆ. ಜಪ್ಪು ಅಂದರೆ ಇಳಿ. ಜತ್ತು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಜತ್ತು ಪ್ಲಸ್ ದು ಪ್ಲಸ್ ಎ ಜತ್ತದೆ. ಇದನ್ನು ಜೈದೆ ಎಂದು ಉಚ್ಚರಿಸಲಾಗುತ್ತದೆ, ಅಂದರೆ ಇಳಿದಿದ್ದೇನೆ. ದೆಪ್ಪು ಅಂದರೆ ತೆಗೆ. ದೆತ್ತು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ದೆತ್ತು ಪ್ಲಸ್ ದು ಪ್ಲಸ್ ಎ ದೆತ್ತದೆ. ಇದನ್ನು ದೆಯ್ದೆ ಎಂದು ಉಚ್ಚರಿಸಲಾಗುತ್ತದೆ, ಅಂದರೆ ತೆಗೆದಿದ್ದೇನೆ. ಸರಿ, ಎರಡನೆಯದು ಕೇಂಡದೆ ಎಂಬುದನ್ನು ಕೇಂದೆ ಎಂದು ಉಚ್ಚರಿಸಲಾಗುತ್ತದೆ. ಕೇನು ಅಂದರೆ ಕೇಳು. ಕೇಂಡು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಕೇಂಡು ಪ್ಲಸ್ ದು ಪ್ಲಸ್ ಎ ಕೇಂಡದೆ ಅಂದರೆ ಕೇಳಿದ್ದೇನೆ. ಆದರೆ ಮಾತನಾಡುವ ತುಳುವಿನಲ್ಲಿ ಇದನ್ನು ಕೇಂದೆ ಎಂದೇ ಉಚ್ಚರಿಸಲಾಗುತ್ತದೆ. ಆತ್ಮಾರ್ಥಕ ಕ್ರಿಯಾಪದಗಳನ್ನು ಒಳಗೊಂಡಂತೆ ಎಲ್ಲ ನುಕಾರಾಂತ ಕ್ರಿಯಾಪದಗಳನ್ನು ಇದೇ ರೀತಿ ಉಚ್ಚರಿಸಲಾಗುತ್ತದೆ. ಉದಾಹರಣೆಗೆ ದೆತ್ತೊಣ್ಣು ಅಂದರೆ ತೆಗೆದುಕೊಳ್ಳು. ದೆತ್ತೊಂಡು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ದೆತ್ತೊಂಡು ಪ್ಲಸ್ ದು ಪ್ಲಸ್ ಎ ದೆತ್ತೊಂಡದೆ ಎಂಬುದನ್ನು ದೆತ್ತೊಂದೆ ಎಂದು ಉಚ್ಚರಿಸಲಾಗುತ್ತದೆ, ಅಂದರೆ ತೆಗೆದುಕೊಂಡಿದ್ದೇನೆ. ಪನು ಅಂದರೆ ಹೇಳು. ಪಂಡು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಪಂಡು ಪ್ಲಸ್ ದು ಪ್ಲಸ್ ಎ ಪಂಡದೆ. ಇದನ್ನು ಪಂತೆ ಎಂದು ಉಚ್ಚರಿಸಲಾಗುತ್ತದೆ, ಅಂದರೆ ಹೇಳಿದ್ದೇನೆ. ಇದು ಕ್ಲಾಸ್ ಎಗೆ ಸೇರಿದ ಕ್ರಿಯಾಧಾತು ಆದ್ದರಿಂದ ಕೊನೆಯಲ್ಲಿರುವ ದ ಅಕ್ಷರವು ತ ಅಕ್ಷರಕ್ಕೆ ಬದಲಾಗಿದೆ. ಉಣು ಅಂದರೆ ಉಣ್ಣು. ಉಂಡು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಉಂಡು ಪ್ಲಸ್ ದು ಪ್ಲಸ್ ಎ ಉಂಡುದೆ ಎಂಬುದನ್ನು ಉಂತೆ ಎಂದು ಉಚ್ಚರಿಸಲಾಗುತ್ತದೆ, ಅಂದರೆ ಊಟ ಮಾಡಿದ್ದೇನೆ. ಇದು ಕೂಡ ಕ್ಲಾಸ್ ಎಗೆ ಸೇರಿದ ಕ್ರಿಯಾಧಾತು ಆದ್ದರಿಂದ ಕೊನೆಯಲ್ಲಿರುವ ದ ಅಕ್ಷರವು ತ ಅಕ್ಷರಕ್ಕೆ ಬದಲಾಗಿದೆ. ಸರಿ, ಈಗ ನಾವು ಪರಿಪೂರ್ಣ ವರ್ತಮಾನ ಕಾಲದಲ್ಲಿ ಇನ್ನಷ್ಟು ಕೆಲವು ಕ್ರಿಯಾಪದಗಳನ್ನು ರಚಿಸುವ. ಬುಡು ಅಂದರೆ ಬಿಡು. ಬುಡು ಪ್ಲಸ್ ಇ ಬುಡಿ ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಬುಡು ಪ್ಲಸ್ ದು ಪ್ಲಸ್ ಎ ಬುಡ್ತೆ ಅಂದರೆ ಬಿಟ್ಟಿದ್ದೇನೆ. ಇದು ಕ್ಲಾಸ್ ಎಗೆ ಸೇರಿದ ಕ್ರಿಯಾಧಾತು ಆದ್ದರಿಂದ ಕೊನೆಯಲ್ಲಿರುವ ದ ಅಕ್ಷರವು ತ ಅಕ್ಷರಕ್ಕೆ ಬದಲಾಗಿದೆ. ಆ ಅಂದರೆ ಆಗು. ಆ ಪ್ಲಸ್ ಇ ಆಯಿ ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಆ ಪ್ಲಸ್ ದು ಪ್ಲಸ್ ಎ ಆತೆ ಅಂದರೆ ಆಗಿದ್ದೇನೆ. ಇದು ಕೂಡ ಕ್ಲಾಸ್ ಎಗೆ ಸೇರಿದ ಕ್ರಿಯಾಧಾತು ಆದ್ದರಿಂದ ಕೊನೆಯಲ್ಲಿರುವ ದ ಅಕ್ಷರವು ತ ಅಕ್ಷರಕ್ಕೆ ಬದಲಾಗಿದೆ. ಕನ ಅಂದರೆ ಕೊಂಡು ಬಾ. ಈ ಕ್ರಿಯಾಪದವು ಸಂಯುಕ್ತ ಕ್ರಿಯಾಪದ ಕೊಂಡು ಬರ್ನಿಂದ ರೂಪುಗೊಂಡಿದೆ. ಆದ್ದರಿಂದ ಇದನ್ನು ಬರು ಎಂಬ ಕ್ರಿಯಾಧಾತುವಿನಂತೆ ಕ್ರಿಯಾರಚನೆ ಮಾಡಲಾಗುತ್ತದೆ. ಕನತ್ತು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಕನತ್ತು ಪ್ಲಸ್ ದು ಪ್ಲಸ್ ಎ ಕನತ್ತದೆ. ಇದನ್ನು ಕನೈದೆ ಎಂದು ಉಚ್ಚರಿಸಲಾಗುತ್ತದೆ, ಅಂದರೆ ಕೊಂಡು ಬಂದಿದ್ದೇನೆ. ಕೊನೋ ಅಂದರೆ ಕೊಂಡು ಹೋಗು. ಈ ಕ್ರಿಯಾಪದವು ಸಂಯುಕ್ತ ಕ್ರಿಯಾಪದ ಕೊಂಡು ಪೋವಿನಿಂದ ರೂಪುಗೊಂಡಿದೆ.
ಆದ್ದರಿಂದ ಇದನ್ನು ಪೋ ಎಂಬ ಕ್ರಿಯಾಧಾತುವಿನಂತೆ ಕ್ರಿಯಾರಚನೆ ಮಾಡಲಾಗುತ್ತದೆ. ಕೊನೊ ಪ್ಲಸ್ ಇ ಕೊನೊಯಿ ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಕೊನೊ ಪ್ಲಸ್ ದು ಪ್ಲಸ್ ಎ ಕೊನೊತೆ ಕೊಂಡು ಹೋಗಿದ್ದೇನೆ. ಕಾಪು ಅಂದರೆ ಕಾಯು. ಕಾತು ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಕಾತು ಪ್ಲಸ್ ದು ಪ್ಲಸ್ ಎ ಕಾತದೆ ಅಂದರೆ ಕಾದಿದ್ದೇನೆ. ಮಲ್ಪ ಅಂದರೆ ಮಾಡಿಸು. ಮಲ್ಪ ಪ್ಲಸ್ ಇ ಮಲ್ಪಾಯಿ ಎಂಬುದು ಇದರ ಭೂತಕಾಲದ ಕ್ರಿಯಾನ್ಯೂನ. ಮಲ್ಪ ಪ್ಲಸ್ ದು ಪ್ಲಸ್ ಎ ಮಲ್ಪಾದೆ ಅಂದರೆ ಮಾಡಿಸಿದ್ದೇನೆ. ಸರಿ, ಈಗ ನಾವು ಪರಿಪೂರ್ಣ ವರ್ತಮಾನ ಕಾಲದಲ್ಲಿ ಕೆಲವು ವಾಕ್ಯಗಳನ್ನು ನೋಡುವ. ಯಾನು ಆ ಬೂಕುನು 2 ಸರ್ತಿ ಓದಿದೆ. ನಾನು ಆ ಪುಸ್ತಕವನ್ನು 2 ಬಾರಿ ಓದಿದ್ದೇನೆ. ಬಾಲೆ ಜೈದುಂಡು ಮಗು ಮಲಗಿದೆ. ಯಾನು ಆ ಪಿಕ್ಚರ್ 3 ಸರ್ತಿ ತೂತೆ. ನಾನು ಆ ಚಲನಚಿತ್ರವನ್ನು 3 ಬಾರಿ ನೋಡಿದ್ದೇನೆ. ಈ ತೋರ ಆತ ನೀನು ದಪ್ಪಗಾಗಿದ್ದೀಯಾ. ಅಕುಲು ಇಲ್ಲಡೆ ಪೋತೇರ್ ಅವರು ಮನೆಗೆ ಹೋಗಿದ್ದಾರೆ. ದೈ ಬುಲೆದಂಡು ಗಿಡ ಬೆಳೆದಿದೆ. ಕುಕ್ಕು ಪರಂದದಂಡು ಮಾವು ಹಣ್ಣಾಗಿದೆ. ಪೂ ಅರಳ್ದಂಡು ಹೂವು ಅರಳಿದೆ. ಬಿನ್ನೇರ್ ಬೈದೇರ್ ನೆಂಟರು ಬಂದಿದ್ದಾರೆ. ಆರು ನಮ್ಮನ್ನು ಮದುವೆಗೆ ಲೇಯ್ದೇರ್ ಅವರು ನಮ್ಮನ್ನು ಮದುವೆಗೆ ಕರೆದಿದ್ದಾರೆ. ಯಾನು ಉಂತೆ ಅಥವಾ ಯಾನು ಮನಸ್ಸು ಮಲ್ತದೆ ನಾನು ಊಟ ಮಾಡಿದ್ದೇನೆ. ಯಾನು ತುಳು ಕಲ್ತದೆ ನಾನು ತುಳು ಕಲಿತಿದ್ದೇನೆ. ಅಕುಲು ಒಂಜಿ ಹೊಸ ಕಾರದೆ ತೊಂದೇರ್ ಅವರು ಒಂದು ಹೊಸ ಕಾರನ್ನು ತೆಗೆದುಕೊಂಡಿದ್ದಾರೆ. ಅಕಲು ಮೂಜಿ ಪುಚ್ಚಿದ ಕೆನ್ನಿ ಕನೈದೇರ್ ಅವರು 3 ಬೆಕ್ಕಿನ ಮರಿಗಳನ್ನು ತಂದಿದ್ದಾರೆ. ಯಾನು ಮೈಸೂರಿಗೂ ವರಪೋತೆ ನಾನು ಮೈಸೂರಿಗೆ ಒಮ್ಮೆ ಹೋಗಿದ್ದೇನೆ. ಎಂಕುಲು ಇಲ್ಲದ ಎದುರು 2 ತಾರೆ ನಡ್ತ ನಾವು ಮನೆಯ ಮುಂದೆ 2 ತೆಂಗಿನ ಮರಗಳನ್ನು ನೆಟ್ಟಿದ್ದೇವೆ. ಈ ಎನನ್ನು ಮದತದ ನೀನು ನನ್ನನ್ನು ಮರೆತಿದ್ದೀಯಾ. ಯಾನು ನಿಕ್ಕು ಒಂಜಿ ಇಮೇಲ್ ಕಡಪೊಡುತ್ತೆ ನಾನು ನಿನಗೆ ಒಂದು ಇಮೇಲ್ ಕಳುಹಿಸಿದ್ದೇನೆ. ಆಯೆ ಮರನು ಕಟ್ಪಾದೆ ಅವನು ಮರವನ್ನು ಕಡಿಸಿದ್ದಾನೆ. ಯಾನು ಇರೆಗು ಒಂಜಿ ಕಾಕಜಿ ಬರೆತೆ ನಾನು ನಿಮಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನಾವು ಪರಿಪೂರ್ಣ ವರ್ತಮಾನ ಕಾಲದಲ್ಲಿ ನಿಷೇಧಾರ್ಥಕ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನ್ ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.